ಎಸ್, ಇವತ್ತು ಕರಾವಳಿಯಾದ್ಯಂತ ಈದ್ ಉಲ್ ಫಿತರ್ ಹಬ್ಬದ ಸಂಭ್ರಮ. ಆದರೆ ಸಂಡೇ ಲಾಕ್ಡೌನ್ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ಕಾಜಿಗಳ ಸೂಚನೆಯಂತೆ ಜಿಲ್ಲೆಯಲ್ಲಿ ಮುಸ್ಲಿಮರು ಮನೆಯಲ್ಲೇ ಈದ್ ಉಲ್ ಫಿತರ್ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಮಸೀದಿಗಳಿಗೆ ಹೋಗದೆ ಮನೆಯಲ್ಲೇ ನಮಾಜ್ ಪ್ರಾರ್ಥನೆಯನ್ನ ನೆರವೇರಿಸುವ ಮೂಲಕ ತಮ್ಮ ಹಬ್ಬವನ್ನ ಆಚರಣೆ ಮಾಡಿಕೊಳ್ಳುವಂತಹ ಕೆಲಸಗಳು ಜಿಲ್ಲೆಯ ಮುಸ್ಲಿಂ ಬಾಂಧವರಿಂದ ಆಗಿದೆ. ಇವತ್ತು ಕೋವಿಡ್-19 ಈ ಕೊರೋನಾ ವೈರಸ್ಸಿನಿಂದ ಎಲ್ಲ ಜನರು ನಮ್ಮ ದೇಶವೇ ತತ್ತರಿಸಿ ಹೋಗುವಾಗ ಸರ್ಕಾರವು ಮತ್ತು ಕಾಲಿಯವರ ಆದೇಶದ ಪ್ರಕಾರ ನಾವು ಮನೆಯಲ್ಲೇ ನಮಾಜನ್ನು ಮಾಡಿಕೊಂಡು ಮನೆಯಲ್ಲೇ ಕೂತು ಈದ್ ಫಿತ್ರವನ್ನು ಆಚರಿಸ್ತಾ ಇದ್ದೇವೆ. ಸರ್ವ ಜನರು ಮನೆಯಲ್ಲೇ ಕೂತು ತಮ್ಮ ಮನೆಯಲ್ಲೇ ಈದ್ ಫಿತ್ರವನ್ನು ಆಚರಿಸಲಿ ಹಾಗೂ ಎಲ್ಲರಿಗೂ ಈ ರೋಗ ನಮ್ಮ ಈ ದೇಶದಿಂದೇ ಹೋಗಲಿಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಎಲ್ಲರೂ ಅವರವರಿಗೆ ಆದಷ್ಟು ಅವರವರ ಮಸೀದಿ ಇರ್ಬೋದು, ದೇವಸ್ಥಾನ ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ ನಮ್ಮ ಇದ್ದಂಥ ಈ ಕೋವಿಡ್-19 ದೂರ ಮಾಡಲಿಕ್ಕೆ ನಾವು ದೇವರಲ್ಲೇ ಪ್ರಾರ್ಥಿಸಬೇಕು. ಸರ್ಕಾರವು ಏನೆಲ್ಲ ಹೇಳ್ತಾ ಇದೆ ಅದಕ್ಕೆಲ್ಲವೂ ನಾವು ತಲೆಬಾಗಿಕೊಂಡು ಸರ್ಕಾರದ ನಿಯಮ ಪ್ರಕಾರ ನಾವು ನಡೆದುಕೊಂಡು ಹೋದರೆ ಖಂಡಿತವಾಗಿ ಇಲ್ಲಿಂದ ಕೊರೋನಾವನ್ನು ದೂರ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಅಂತ ಹೇಳುತ್ತಾ ಎಲ್ಲರಿಗೂ ಈ ಫಿತರ್ನ ಶುಭಾಶಯಗಳನ್ನು ಹೇಳ್ತಾರೆ.